ವಾವ್! ಈ ಚಿಕನ್ ಗೀ ರೋಸ್ಟನ್ನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸೂಪರ್ವಾಗಿದೆ. ಗೀ ರೋಸ್ಟ್ ಮಾಡೋದು ಇಷ್ಟು ಸುಲಭ ಮತ್ತು ಇಷ್ಟು ರುಚಿಯಾಗಿರುತ್ತೆ ಅಂತ ನೀವು ಕನಸಲ್ಲೂ ನೆನೆಸಿರಲ್ಲ, ಅಷ್ಟು ಸೂಪರ್ವಾಗಿದೆ ಈ ರೆಸಿಪಿ. ಈ ರೆಸಿಪಿನ ನೀವು ಒಂದ್ಸರಿ ನೋಡಲೇಬೇಕು, ಒಂದ್ಸರಿ ಟ್ರೈ ಮಾಡಲೇಬೇಕು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತೊಂದು ನನ್ನ ಮೋಸ್ಟ್ ಫೇವ್ರೆಟ್, ನನಗೆ ತುಂಬಾ ಇಷ್ಟದ ಚಿಕನ್ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಚಿಕನ್ ಗೀ ರೋಸ್ಟನ್ನು ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲಿ ತುಂಬಾ ಸೂಪರ್ವಾಗಿ ತುಂಬಾ ಸಿಂಪಲಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋ ನೋಡಿ ನೀವು ಕಲಿಬೋದು. ಈ ವಿಡಿಯೋ ನೋಡಿದ ನಂತರ ಚಿಕನ್ ಗೀ ರೋಸ್ಟ್ ಮಾಡೋದು ಯಾವತ್ತೂ ಕಷ್ಟ ಅಂತ ನೀವು ಅಂದ್ಕೊಳ್ಳೋದಿಲ್ಲ, ಅಷ್ಟು ಈಸಿ ಇದೆ ಈ ರೆಸಿಪಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇದನ್ನ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಚಿಕನ್ ಗೀ ರೋಸ್ಟು ಹೋಟೆಲ್ಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಬಟ್ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿದ್ರೆ ನೀವು ಖಂಡಿತವಾಗ್ಲೂ ನಂಬ್ತೀರ, ಅಷ್ಟು ಸೂಪರ್ವಾಗಿದೆ ರೆಸಿಪಿ. ತುಂಬಾ ಸಿಂಪಲ್ ಆಗಿದೆ. ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ನಾನು ಅರ್ಧ kg ಟೆಂಡರ್ ಚಿಕನ್ ಅಂತಂದರೆ ಎಳತ್ತು ಚಿಕನ್ ಇರುತ್ತಲ್ವ, ಅದು ತಗೊಂಡಿದ್ದೀನಿ. ಸ್ವಲ್ಪ ಬಳಿತ ಚಿಕನ್ ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅರ್ಧ kgಗೆ ನಾನು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಆ ಚಿಕನನ್ನು ನೀರಿನ ಪಸಿ ತೆಗೆದ್ಬಿಟ್ಟು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಸ್ಪೂನಷ್ಟು ಅರಶಿನ ಪುಡಿ, ಅರ್ಧ ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 1 ಕಪ್, ದೊಡ್ಡ ಕಪ್ ಆದರೆ ಅರ್ಧ ಕಪ್ಪಷ್ಟು ಯೋಗರ್ಟ್ ಅಥವಾ ಕರ್ಡ್ ಅಂದರೆ ಮೊಸರು, ದಪ್ಪ ಮೊಸರು. ಅದಾದ ನಂತರ ಅರ್ಧ ಲಿಂಬೆ. ಮ್ಯಾರಿನೇಷನ್ಗೆ ಇಷ್ಟು ಬೇಕಾಗುತ್ತೆ. ಇವುಗಳನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡಬೇಕು. ನಾವು ಚೆನ್ನಾಗಿ ಈ ಮಸಾಲ ಎಲ್ಲ ಚಿಕನ್ ಜೊತೆ ಎಳ್ಕೊಂಡಿರಬೇಕು. ಇದು ಮ್ಯಾರಿನೇಷನ್ ಆಗೋದ್ರೊಳಗಡೆ ನಾವು ಇದಕ್ಕೊಂದು ಮಸಾಲನ ರೆಡಿ ಮಾಡೋಣ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ, ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹುರ್ಕೋಬೇಕಾಗುತ್ತೆ. 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಟೇಬಲ್ ಸ್ಪೂನಲ್ಲಿ ಹೇಳ್ತಾ ಇದ್ದೀನಿ. 1 ಸ್ಪೂನಷ್ಟು ಬಡೆಸೊಪ್ಪು 1 ಸ್ಪೂನ್ ಹಾಕ್ಕೊಳ್ಳಿ, ಅಂದರೆ ಸೊಂಪು ಇರುತ್ತಲ್ವ ಅದು. ಅದಾದ ನಂತರ 1 ಸ್ಪೂನಷ್ಟು ಕಾಳು ಮೆಣಸು, ಒಂದು 12 ಮೆಣಸು, ಅದರಲ್ಲಿ ನಾನು ಗುಂಟೂರು ಮೆಣಸು ಒಂದು 8, 4 ಬ್ಯಾಡಗಿ ಮೆಣಸು ಸೇರಿಸ್ಕೊಂಡು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನ ಹುರ್ಕೋಬೇಕು. ಹುರ್ಕೊಂಡು ನಾವು ಇದನ್ನ ಒಂಚೂರು ತಣ್ಣಗಾಗಲಿಕ್ಕೆ ಬಿಟ್ಟು, ಅದಾದ ನಂತರ ನಾವಿದನ್ನ ಗ್ರೈಂಡ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ತಣ್ಣಗಾದ ನಂತರ ಇದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ, ಸ್ವಲ್ಪ ಬೆಲ್ಲ. ಗೀ ರೋಸ್ಟಿಗೆ ಯೂಶ್ವಲಿ ಒಂಚೂರು ಬೆಲ್ಲ ಹಾಕ್ತಾರೆ. ಚೂರು ಬೆಲ್ಲ ಹಾಕಿ ಮತ್ತೆ ಒಂದು ಅರ್ಧ ನಿಂಬೆ ರಸನ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ನೀರು ಹಾಕಿ ಫಸ್ಟ್ ನಾವು ಈ ಇಂಗ್ರೀಡಿಯೆಂಟ್ಸನ್ನು ಪುಡಿ ಮಾಡ್ಕೋಬೇಕು. ಫಸ್ಟ್ ನೀವು ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕಿ ಈ ಇಂಗ್ರೀಡಿಯೆಂಟ್ಸನ್ನ ಪುಡಿ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ಇನ್ನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನ ನೈಸ್ ಪೇಸ್ಟ್ ಮಾಡ್ಕೋಬೇಕು. ತುಂಬ ತೆಳು ಮಾಡಬಾರ್ದು. ನೋಡಿ, ಈ ಹದಕ್ಕೆ ಮಸಾಲ ಬರಬೇಕು, ಇಷ್ಟು ನೈಸ್ ಆಗಿರಬೇಕು ಪೇಸ್ಟು. ಇವಾಗ ಈ ಮಸಾಲ ರೆಡಿಯಾಗಿದೆ. ಇವಾಗ ಚಿಕನ್ ಗೀ ರೋಸ್ಟನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪ್ಯಾನ್ ಇಟ್ಬಿಟ್ಟು ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ. ತುಪ್ಪ ಜಾಸ್ತಿ, ಯಾಕಂತಂದರೆ ಇದು ಚಿಕನ್ ಗೀ ರೋಸ್ಟ್. ತುಪ್ಪ ಕಾದ ನಂತರ ಡೈರೆಕ್ಟಾಗಿ ಮ್ಯಾರಿನೇಷನ್ ಮಾಡಿರುವಂತಹ ನಾವು ಚಿಕನನ್ನು ಹಾಕ್ಕೋಬೇಕು. ಬೇರೆ ಏನು ಹಾಕಲಿಕ್ಕಿಲ್ಲ, ಜಸ್ಟ್ ಮ್ಯಾರಿನೇಷನ್ ಮಾಡ್ಕೊಂಡಿರುವಂತಹ ಚಿಕನನ್ನು ಹಾಕಿಬಿಟ್ಟು 1-2 ನಿಮಿಷ ಈ ತುಪ್ಪದಲ್ಲಿ ಚಿಕನನ್ನು ಫ್ರೈ ಮಾಡ್ಕೋಬೇಕು. ಏನು ಹಾಕದೆ ಡೈರೆಕ್ಟಾಗಿ 2 ನಿಮಿಷ ಚಿಕನನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಉರಿ ಇಟ್ಕೊಂಡು. ಅದಾದ ನಂತರ ಇವಾಗ ಚಿಕನ್ ಬೇಯಲಿಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಖಾರ ಪುಡಿ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ಖಾರ ಬೇಕು ಅಂತಂದರೆ ಹಾಕೋಬೋದು, ಇಲ್ಲದಿದ್ದರೆ ಮಸಾಲದಲ್ಲೂ ಆಲ್ರೆಡಿ ಇದೆ. ಮತ್ತು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ನಾವು ದೊಡ್ಡ ಉರಿಯಲ್ಲಿಟ್ಟು 4ರಿಂದ 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಕ್ಲೋಸ್ ಮಾಡ್ಕೊಂಡಿಡಬೇಕು ನೀವು. ಇದನ್ನ 4ರಿಂದ 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೀವು ಮಿಡ್ಲಲ್ಲಿ ಸೌಟ್ ಹಾಕ್ಕೊಂಡು ಮಗಿಸ್ತಾ ಇರಿ.
ಈಗ ಚಿಕನ್ನಲ್ಲಿರುವಂತಹ ನೀರಿನ ಅಂಶ ತುಪ್ಪ ಎಲ್ಲ ಬಿಟ್ಟಿದೆ, ಬಟ್ ಈ ನೀರೇನು ಜಾಸ್ತಿ ಆಗಲ್ಲ, ಮಸಾಲ ಹಾಕಿದಾಗ ಕರೆಕ್ಟಾಗಿ ಬರುತ್ತೆ. ಇಷ್ಟಾದ ನಂತರ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಓಕೆ. ಕೆಲವೊಂದು ಸರಿ ಏನಾಗುತ್ತೆ, ಚಿಕನಲ್ಲಿ ಜಾಸ್ತಿ ನೀರು ಬಿಟ್ಟರೆ ನೀವು ಮಸಾಲ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ತೆಗೆದಿಟ್ಬಿಡಿ. ಅದಾದ ನಂತರ ಬೇಕಿದ್ದರೆ ಅದನ್ನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಮಸಾಲ ಹಾಕಿದ ನಂತರ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡು ನೋಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದು 3 ನಿಮಿಷ ಮಸಾಲದಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಮಸಾಲದಲ್ಲಿ ಚೆನ್ನಾಗಿ ಬೆಂದಾದ ನಂತರ ನೋಡಿ, ಈಗ ಗೀ ರೋಸ್ಟಿದು ಮಸಾಲ ಇಷ್ಟು ದಪ್ಪಕ್ಕೆ ಬಂದಿದೆ. ಇದು ಪರ್ಫೆಕ್ಟಾಗಿ ಆಗುತ್ತೆ. ನಾನು ಮುಚ್ಚಿಟ್ಬಿಟ್ಟು ಒಂದು 3 ನಿಮಿಷ, ಅದಾದ ನಂತರ ಒಂದು 2 ನಿಮಿಷ ಇದನ್ನ ಬೇಯಿಸ್ತಾ ಇದ್ದೀನಿ ಮಸಾಲೆ ಜೊತೆ. ಕೊನೆಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು 2-3 ರೌಂಡು ನೀವು ತಿರುಗಿಸಿದರೆ ಸೂಪರ್ವಾಗಿರುವಂತಹ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ನೀವು ಮಸಾಲ ಹಾಕೋಕ್ಕಿಂತ ಮುಂಚೆನೇ ಚಿಕನಲ್ಲಿ ಜಾಸ್ತಿ ನೀರಿದ್ದರೆ ಸ್ವಲ್ಪ ತೆಗೆದಿಟ್ಬಿಡಿ. ಮಸಾಲ ಹಾಕಿ ಬೇಯಿಸಿದ ನಂತರ, ಮಸಾಲ ಹಾಕಿದ ನಂತರ ಒಂದು ಸ್ವಲ್ಪ ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ತುಂಬ ನೀರು ಆಗಬಾರ್ದು ಚಿಕನ್ ಗೀ ರೋಸ್ಟ್. ನೋಡಿ, ಇದು ಪರ್ಫೆಕ್ಟಾಗಿ ಕರೆಕ್ಟ್ ಹದಕ್ಕೆ ಬಂದಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಉಪ್ಪನ್ನು ಕೂಡ ನೀವು ಮಸಾಲ ಹಾಕಿದ ನಂತರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪು ಹುಳಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನಾನು ಹೇಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪರ್ಫೆಕ್ಟಾಗಿ ಅದೇ ಮೆಷರ್ಮೆಂಟಲ್ಲಿ ಹಾಕಿದರೆ ಪರ್ಫೆಕ್ಟಾಗಿ ಸೂಪರ್ಬಾಗಿ ಹೋಟೆಲ್ಗಿಂತನೂ ತುಂಬಾ ಅದ್ಭುತವಾಗಿರುವಂತಹ ಚಿಕನ್ ಗೀ ರೋಸ್ಟ್ ಮನೆಯಲ್ಲೇ ರೆಡಿ ಆಗುತ್ತೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಫೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸದು ಮೆಷರ್ಮೆಂಟನ್ನು ಹಾಕಿದ್ದೀನಿ. ಅಲ್ಲಿ ಕೂಡ ನೀವು ನೋಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ. ನಾನೇನು ಹೇಳಲ್ಲ ಇದ್ರ ಬಗ್ಗೆ ಜಾಸ್ತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಅದಕ್ಕಿಂತ ಮುಂಚೆ ನೀವು ಏನು ಕಮೆಂಟ್ ಮಾಡೋದು ಬೇಡ, ಟ್ರೈ ಮಾಡಿ ನೀವು ನನಗೆ ಇದರ ಫೀಡ್ಬ್ಯಾಕ್ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಸಿಂಪಲಾಗಿ ಈ ಚಿಕನ್ ಗೀ ರೋಸ್ಟನ್ನು ನಾವು ಈಸಿಯಾಗಿ ಮಾಡಿದ್ವಿ ಅಂತ. ಒಂದು ಸರಿ ಏನಾದರೂ ನೀವಿದನ್ನ ಮನೆಯಲ್ಲಿ ಮಾಡಿದರೆ ಮತ್ತು ಪದೇ ಪದೇ ಮಾಡ್ತೀರಾ. ಅಷ್ಟು ಸುಲಭವಾಗಿದೆ, ಅಷ್ಟು ಈಸಿ ಇದೆ. ಯಾರು ಬೇಕಾದರೂ, ಇವನ್ ಬ್ಯಾಚುಲರ್ಸ್ ಬೇಕಿದ್ದರೂ, ಫಸ್ಟ್ ಟೈಮ್ ಅಡುಗೆ ಕಲಿಯುವವರು ಬೇಕಾದರೂ ಮಾಡ್ಬೋದು. ಅಷ್ಟು ಈಸಿ ಇದೆ ಈ ರೆಸಿಪಿ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಅಡುಗೆ ಮನೆ ಟಿಪ್ಸ್ ಅಥವಾ ರೆಸಿಪಿ ಜೊತೆ ನಾನು ಬರ್ತೀನಿ. ನೀವು ಯಾರಾದರೂ ನನ್ನ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಬಟನನ್ನು ಒತ್ತಿ. ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಎಲ್ರಿಗೂ.